ಮಂಗಳೂರಿನ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ 10 ದಿನಗಳ ಯೋಗ ಚಿಕಿತ್ಸೆಯ ಮಹತ್ವದ ಕುರಿತಾದ ಆನ್ಲೈನ್ ಮಾಹಿತಿ ಕಾರ್ಯಾಗಾರ ಸಮಾಪನಗೊಂಡಿತು. ಈ ಕಾರ್ಯಾಗಾರವನ್ನು ಕಾಲೇಜಿನ ಸ್ವಸ್ಥವೃತ್ತ ವಿಭಾಗ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಜಂಟಿ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು. ಸ್ವಸ್ಥವೃತ್ತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಸ್ವಾಗತಿಸಿದರು. ಮುಖ್ಯ ಅತಿಥಿಯಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿರಾವ್ ಎಸ್ ಅವರು ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವದ ಬಗ್ಗೆ ವಿವರಿಸಿದರು. ಮುಖ್ಯ ಅತಿಥಿಯಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿರಾವ್ ಎಸ್ ಅವರು ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವದ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಹ್ವಾನಿತರಾಗಿದ್ದ ಡಾಕ್ಟರ್ ಅಂಕಿತಾ ಅವರು ಯೋಗ ಮತ್ತು ಜೀವನ ಇದರ ಮಹತ್ವವನ್ನು ಸವಿಸ್ತಾರವಾಗಿ ತಿಳಿಸಿದರು. ಪತಂಜಲಿ ಯೋಗ ಸೂತ್ರ ಕಂಠಪಾಠ ಸ್ಪರ್ಧೆ, ಯೋಗ ಸಂಗೀತ, ಯೋಗ ಚಿತ್ರರಚನೆ ಸ್ಪರ್ಧೆಗಳ ಬಹುಮಾನ ಘೋಷಣೆಯನ್ನ ಡಾಕ್ಟರ್ ಶುಭಶ್ರೀ ಅವರು ನೆರವೇರಿಸಿದರು. ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಡಾಕ್ಟರ್ ಶ್ರುತಿ ಎನ್ ಭಟ್ ಅವರು ವಂದಿಸಿದರು. ಡಾಕ್ಟರ್ ಸುಕನ್ಯಾ ಅವರು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಸ್ವಸ್ಥವೃತ್ತ ವಿಭಾಗದ ಉಪನ್ಯಾಸಕಿಯಾದ ಡಾಕ್ಟರ್ ಶುಭಶ್ರೀ, ಕಾಲೇಜಿನ ಉಪ ಪ್ರಾಂಶುಪಾಲೆ ಡಾಕ್ಟರ್ ಜೆಸಿಂತಾ ಮೀನಾ ಡಿಸೋಜಾ, ರಾಷ್ಟ್ರೀಯ ಸೇವಾ ಸಹ ಯೋಜನಾಧಿಕಾರಿ ಡಾಕ್ಟರ್ ಅಜಿತ್ ಎಂ ಕಾಮತ್ ಮುಂತಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಡಾಕ್ಟರ್ ಶ್ರುತಿ ಎನ್ ಭಟ್ ಅವರು ವಂದಿಸಿದರು. ಡಾಕ್ಟರ್ ಸುಕನ್ಯಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.